ಅತಿ ಹೆಚ್ಚು ಜೇಬುಟಿಕಾಬಾ ಬೆಳೆಯುವ ದೇಶ ಬ್ರೆಜಿಲ್. ದೊಡ್ಡ ದ್ರಾಕ್ಷಿಯಂತಿದೆ. ಭಾರತದಲ್ಲಿ ಈಗ ಬೆಳೆಯತೊಡಗಿದ್ದಾರೆ. ಜೇಬುಟಿಕಾಬಾ ಎಂಬುದು ಮರದ ಕಾಂಡದಲ್ಲಿ ಬೆಳೆಯುವ 4 ಸೆಂಟಿಮೀಟರ್ ವ್ಯಾಸದ ಹಣ್ಣು. ದೊಡ್ಡ ದ್ರಾಕ್ಷಿಯಂತಹ ಇದು ತುಸು ದಪ್ಪ ಸಿಪ್ಪೆ ಹೊಂದಿದೆ. ಬ್ರೆಜಿಲ್ ಮೂಲದ ಇದು ಅಲ್ಲೇ ಬಹುತೇಕ ಬೆಳೆಯುತ್ತಿದೆ. ನಿಧಾನ ಬೆಳೆಯುವ ಸದಾ ಹಸಿರು ಮರ. ಬ್ರೆಜಿಲ್ ನೆರೆಯ ಅರ್ಜೆಂಟೀನಾ, ಪರಾಗ್ವೆ, ಬೊಲಿವಿಯಾ, ಪೆರು ದೇಶಗಳಲ್ಲಿ ಒಂದಷ್ಟು ಇದೆ. ಇದು ಮಸ್ಕಡಿನ್ ದ್ರಾಕ್ಷಿಯ ರುಚಿಯನ್ನ ಹೊಂದಿದೆ ಎಂದು ಜಪಾನ್ನ ಕ್ಯೂಹೋ ಗ್ರೇಪ್ ಪರಿಮಳ ಹೊಂದಿದೆ ಎಂದು ಹೇಳುವರು. ಹಣ್ಣನ್ನ ಬಹುತೇಕ ತಾಜಾ ತಿನ್ನುವರು. ಜಾಮ್, ಹುಳಿ, ವಿನೆಗರ್, ಮದ್ಯ ತಯಾರಿಸುವುದೂ ಇದೆ. ಅಮೆಜಾನ್ ಪ್ರದೇಶದಲ್ಲಿ ಇದು ಬಹಳ ಹಿಂದಿನಿಂದಲೂ ಕಾಡು ಹಣ್ಣಾಗಿ ಬೆಳೆದುದಾಗಿದೆ. ಈಗ ಹಲವಾರು ದೇಶಗಳಲ್ಲಿ ಬೆಳೆಯುತ್ತಿದ್ದು ಭಾರತದಲ್ಲೂ ನಗಣ್ಯವಾಗಿ ಬೆಳೆಯುತ್ತಿದ್ದಾರೆ. ಮುಖ್ಯವಾಗಿ ಕೇರಳದಲ್ಲಿ ಜೇಬುಟಿಕಾಬಾ ಬೇಬರ ಜಾತಿಯದನ್ನ ಯಶಸ್ವಿಯಾಗಿ ಬೆಳೆಸಿದ್ದಾರೆ.